ಮತ್ತೊಂದು ಚಮತ್ಕಾರ ಮತ್ತೊಂದು ಖುಷಿಯ ಸಂಗತಿ ಯಾಕಂದ್ರೆ ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಇಡೀ ನಮ್ಮ ತುಳುನಾಡನ್ನ ವಿಶ್ವ ನೋಡುವಂತೆ ಮಾಡಿದಂತಹ ನಮ್ಮ ಕನ್ನಡ ಚಲನಚಿತ್ರರಂಗ ಮಾತ್ರ ಅಲ್ಲ ಇಡೀ ಭಾರತೀಯ ಸಿನಿರಂಗ ಹೆಮ್ಮೆ ಪಡುವಂತೆ ಮಾಡಿದ ಜಗ ಮೆಚ್ಚಿದಂತಹ ಚಿತ್ರ ಕಾಂತಾರ ಸಿನಿಮಾ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿ ರಿಷಬ್ ಶೆಟ್ರು ಅತ್ಯದ್ಭುತವಾಗಿರುವಂತಹ ನಟನೆಯನ್ನ ಆ ಚಿತ್ರದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಪಂಚುರುಳಿ ದೈವ ಜೊತೆಗೆ ಗುಳಿಗ ದೈವದ ಕಾಣಿಕವನ್ನ ಆ ಚಿತ್ರದಲ್ಲಿ ಅತ್ಯದ್ಭುತವಾಗಿ ಪ್ರದರ್ಶಿಸಲಾಗಿತ್ತು ಜೊತೆಗೆ ಈ ಸಂದರ್ಭ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ರಿಷಬ್ ಶೆಟ್ರು ನಮ್ಮ ಕರಾವಳಿ ಭಾಗದ ಬಹಳಷ್ಟು ದೇವಸ್ಥಾನಗಳಿಗೆ ಬಂದಿದ್ದಾರೆ ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜೊತೆಗೆ ಆರಿಕೋಡಿ ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಚಿತ್ರ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಬಂದು ಆಶೀರ್ವಾದವನ್ನ ಬೇಡಿ ಕೈ ಮುಗಿದುಕೊಂಡು ಹೋಗಿ ಧರ್ಮದರ್ಶಿಗಳ ಜೊತೆ ಮಾತಾಡಿಕೊಂಡು ಹೋಗಿ ತದನಂತರ ಚಿತ್ರ ಸೂಪರ್ ಹಿಟ್ ಆದ ನಂತರ ಅಂದರೆ ಜಗತ್ತು ಮೆಚ್ಚಿದ ನಂತರ ಸ್ವತಃ ಪತ್ನಿ ಜೊತೆ ಧರ್ಮಪತ್ನಿ ಜೊತೆ ಆ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದಲ್ಲಿ ದೇವರಿಗೆ ಒಂದು ನಮಸ್ಕರಿಸಿ ಪೂಜೆಯನ್ನು ನೆರವೇರಿಸಿ ರಿಷಬ್ ಶೆಟ್ರು ತೆರಳಿದ್ದಾರೆ ಅಂತ ಬಂದಾಗ ಇದು ಕೂಡ ಆ ತಾಯಿಯ ಒಂದು ಮಹಿಮೆ ಆ ಒಂದು ಪವಾಡ ಈ ಬಗ್ಗೆಯೂ ಕೂಡ ದೃಶ್ಯಾವಳಿ ಬರ್ತಾ ಇದೆ ಒಂದ್ಸಲ ನೋಡ್ಕೊಂಬನ್ನಿ. ಇದು ರಿಷಬ್ ಶೆಟ್ರು ಕಾಂತಾರ ಸಿನಿಮಾ ಇಡೀ ಜಗತ್ತು ಮೆಚ್ಚುವಂತೆ ಮಾಡಿದಂತಹ ಸಿನಿಮಾ ನಮ್ಮ ಕರಾವಳಿ ಭಾಗದ ಶ್ರೀಮಂತ ಸಂಸ್ಕೃತಿ ಏನಿದೆ ದೈವಾರಾಧನೆ ಭೂತಾರಾಧನೆ ತೋರಿಸಿದಂತಹ ಅತ್ಯದ್ಭುತವಾಗಿರುವಂತಹ ಚಿತ್ರ ಈ ಚಿತ್ರ ಮಾಡೋದಕ್ಕಿಂತ ಮೊದಲನೇದಾಗಿಯೂ ಕೂಡ ಈ ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಅಪ್ಪಣೆಯನ್ನು ಪಡೆದುಕೊಂಡು ಹೋಗಿದ್ದಾರೆ ಚಿತ್ರ ಸೂಪರ್ ಹಿಟ್ ಆದ ನಂತರ ಧರ್ಮಪತ್ನಿಯವರ ಜೊತೆ ಬಂದಿರುವಂತದ್ದು ತಾವು ದೃಶ್ಯಾವಳಿಗಳನ್ನ ನೋಡಿದ್ದೀರಾ ಈ ಬಗ್ಗೆ ಧರ್ಮದರ್ಶಿಗಳು ಏನ್ ಹೇಳ್ತೀರಾ ಸರ್ ದಾದಪನ್ಪರ್ ಸರ್ ಅನ್ನಗ ಒಂದು 4 ತಿಂಗಳು ಪಿರಾಗೆ ರಿಷಬ್ ಶೆಟ್ರು ಬತ್ತಿತ್ತೇರಿ ಅವಾಗ ಎಂಕಲೆ ಆತ ಪರಿಚಯ ಇಚ್ಚಾಂಡಿ ಆರು ಬೆಳ್ತಂಗಡಿದ ಕಿರಣ್ ಪಂಚನ ಬತ್ತನ ಆರು ಅಲ್ಪದ ಕಾರ್ಮಿಕದ ಬಗ್ಗೆ ತೆರಿದು ಆ ಪಿಕ್ಚರ್ ಪ್ರಾರಂಭ ಆರ ದುಂಬು ಶೂಟಿಂಗ್ ಅವಧಿಪ್ಪನಾಗ ಬತ್ತಿತ್ತೇರಿ ಬತ್ತಿಪ್ಪನಾಗ ದೇವರದ ಪ್ರಾರ್ಥನೆ ಮಾಡ್ತೇರಿ ಅಪ್ಪನ ಯಾನ್ ಆ ಕ್ಷೇತ್ರದ ಆಶೀರ್ವಾದ ಕೊಡ್ತನು ಪಿರಂಬ್ರಾಣಿ ಪಿಕ್ಚರ್ ಸೂಪರ್ ಹಿಟ್ ಆನಾಗ ಧರ್ಮಸ್ಥಳ ಬತ್ತಿತ್ತೇರಿ ಧರ್ಮಸ್ಥಳ ಬಂದಾಗ ಆರಿಕೋಡಿಗೆ ಪೋಗಡು ಪಂಡದು ಯಾರ ನಿರ್ಧಾರ ಆಗ್ತಾನೆ ಮರನ್ನ ಪತ್ನಿ ಸಮೇತ ಬತ್ತದು ಚಿತ್ರತಂತ್ರದವರು ಮಾಂತೆ ಒಟ್ಟು ಬತ್ತದು ದೇವರನ್ನ ಆಶೀರ್ವಾದ ಪಡೆ ಅಂದೇರಿ ನನ ಆರ್ನ ಚಿತ್ರ ನನಾತ್ ಆ ದೇವಿನ ಅನುಗ್ರಹ ನನಾತ್ ಬುಳೆವಾಡು ನನಾತ್ ಬೆಳಗ ನಿಜ 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 ಬಾರಿ ಖುಷಿತ ವಿಚಾರ ಅರ್ಲ ಧರ್ಮಪತ್ನಿಯೊಟ್ಟಿಗೆ ಬತ್ತದ ಕ್ಷೇತ್ರಕ್ಕೆ ಬಂದಿದ್ದ ಅಪ್ಪನ ಒಂದು ಆಶೀರ್ವಾದ ತುಂಡೇರಿ ಸರ್ ಪಿಕ್ಚರ್ ತುಯಾರ ಏರ್ ತುಯಾರೆ ಕಾಂತಾರ ನಿಜ ಅಂತೂ ತುಜಾರ ಅದೇ ತೂಪಿನ ಟುಂಡೆ ತುಯಾರ ಉಂಡೆ ಯಾನ್ ಪಂಡ ಕೊಂಚ ಫ್ರೆಂಡ್ ಮಂತದ್ದು ಇಲ್ಲಡೆ ಒಂಜಿ ವ್ಯವಸ್ಥೆ ಮನ್ಪಗ ಇತ್ತೆ ಪಡ್ಚಿ ನಾನು ಅದು ಬಂತದ್ದು ಇಲ್ಲಡೆ ಮನ್ಪಗ ಪಂಡ ಯಾನ್ ಶೂಟಿಂಗ್ ಇಂದಕ್ಕೆ ಪಿಕ್ಚರ್ ಪಂಡ ನಿಜ ನಿಜ ಇದನ್ನ ಇತ್ತನಂದ ಪೋತಲಿ ದಯಪಂಡ ನನ್ನ ಆರ ಮಿತ್ತ ರಶ್ ಉಂಡತ ನಾನು ಎಂಕ ಪಿಕ್ಚರ್ ಪೋಯ್ದಿನಲ್ಲ ಇನ್ನದ ಪೂರ ಕೆಲವು ಯೂಟ್ಯೂಬ್ ಬುಡ ಬರೋದನ್ನತೆ ಮೈನ್ ಸೀನಾರ ಎಂಕ ತಿಕ್ಕೊಂದುಂಡು ನಿಜ ನಿಜ ಓಕೆ ಇನ್ನೊಂದು ಆಶೀರ್ವಾದ ಉಂಡು ಐಕ ಬೋಡದಿರ ಪಿಕ್ಚರ್ ತೂವೋಡು ಸರ್ ತೂವೋಡು ಅಂತ ಪಂಡ ಒಂಜಿ ಕೋರಿಕೆ ಅದೊಟ್ಟಿಗೆ ಬಾರಿ ಖುಷಿದ ವಿಚಾರ ರಿಷಬ್ ಶೆಟ್ರಲ್ಲ ಆ ಕ್ಷೇತ್ರಕ್ಕೆ ಬೈದೇರು ಭಾರಿ ಪೊರ್ಲುದ ಅಡಿಗೆ ಏರ್ ಪೋಪೇರು ಅಕ್ಲೆ ನಾವು ಒಂಜಿ ಕಷ್ಟ ಕಾರ್ಪಣ್ಯದ ಒಟ್ಟಿಗೆ ಅಕ್ಲು ಮನಸ್ಸಿನ ದಾದ ಏನ್ವೇರು ಅವು ನೆರವೇರು ನಂಚಿನ ಬಾರಿ ಪೊರ್ಲುದ ಪುಣ್ಯದ ಕ್ಷೇತ್ರ